ಆಯುಷ್ ಇಲಾಖೆಯಿಂದ ನೀಡಲಾಗುವ ರೋಗ ನಿರೋಧಕ ಶಕ್ತಿಯ ಆಯುರ್ವೇದಿಕ್ ಮಾತ್ರೆಗಳನ್ನು ಪುತ್ತೂರು ಪೇಟೆಯಾದ್ಯಂತ ವಿತರಿಸಲು ಆರಂಭಿಸಲಾಗಿದೆ. ಶಾಸಕ ಸಂಜೀವ ಮಠಂದೂರು ಸ್ವತಃ ಕೆಲವು ಗಂಟೆಗಳ ಕಾಲ ಆಯುರ್ವೇದ ವೈದ್ಯರಂತೆ ತಾವು ಭೇಟಿ ನೀಡಿದ ಮನೆಗಳ ಸದಸ್ಯರಿಗೆ ಮಾತ್ರೆ ಬಳಸುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ದೈಹಿಕ ಸಾಮರ್ಥ್ಯಹೀನರಿಗೆ ಈ ಮಾತ್ರೆಗಳನ್ನು ವಿತರಿಸಲು ತೀರ್ಮಾನಿಸಲಾಗಿದೆ. ಪುತ್ತೂರು ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳಲ್ಲಿ ಒಟ್ಟು 1 ಲಕ್ಷ ಜನರಿಗೆ ಈ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ಹಳ್ಳಿ ಮದ್ದುಗಳನ್ನೇ ಬಳಸಿ ಕೊರೋನಾದಿಂದ ಮುಕ್ತರಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಆಯುಷ್ ಇಲಾಖೆ ಮೂಲಕ ನೀಡಲಾಗುವ ಈ ಮಾತ್ರೆಗಳನ್ನು ಉಚಿತವಾಗಿ ನೀಡಲಾಗ್ತಾ ಇದೆ ಅಂತ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ. ಅಲ್ಲದೆ ಪುತ್ತೂರಿನ ಡಾಕ್ಟರ್ ಗಿರಿಧರ್ ಗಜಿ ಅವರು ತಯಾರಿಸಿದ ಕೊರೋನಾ ಬರದಂತೆ ತಡೆಯುವ ಮಾತ್ರೆಗಳನ್ನು ಜನರಿಗೆ ವಿತರಿಸುವ ಕೆಲಸ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಿರಿಧರ್ ಗಜಿ ಅವರ ಸಹೋದರರ ಜೊತೆ ಮಾತುಕತೆ ನಡೆಸಿದ್ದು ಪುತ್ತೂರಿನ ಜನತೆಗೆ ಬೇಕಾಗುವ ಮಾತ್ರೆಗಳನ್ನು ಪೂರೈಸಲು ಕ್ರಮ ಕೈಗೊಳ್ಳುವ ಭರವಸೆಯನ್ನು ಅವರು ನೀಡಿದ್ದಾರೆ ಅಂತ ಶಾಸಕರು ಮಾಹಿತಿ ನೀಡಿದ್ದಾರೆ. ಆಯುಷ್ ಇಲಾಖೆಯ ಆಯುಷ್ ಕ್ಯಾತ್ ಎನ್ನುವಂಥ ಮತ್ತು ಆಯುಷ್ ಇಲಾಖೆ ಶಿಫಾರಸು ಮಾಡಿದಂಥ ಹ್ಯುಮಿನಿಟಿ ಟ್ಯಾಬ್ಲೆಟ್ ಇದನ್ನು ಇವತ್ತು ಪುತ್ತೂರಿನ ಒಂದಷ್ಟು ವಯೋವೃದ್ಧರು, ಒಂದಷ್ಟು ಅನಾರೋಗ್ಯ ಪೀಡಿತರು, ಒಂದಷ್ಟು ದುರ್ಬಲ ವರ್ಗದವರು, ಕೊರೋನಾ ಪೀಡಿತ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ನ ವ್ಯಕ್ತಿಗಳು ಯಾರಿದ್ದಾರೋ ಇಂಥವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಇಂಥ ಟ್ಯಾಬ್ಲೆಟನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಪುತ್ತೂರು ನಗರಸಭೆಯ ಒಳಗಡೆ 31 ವಾರ್ಡಲ್ಲಿಯೂ 1 ಲಕ್ಷ ಟ್ಯಾಬ್ಲೆಟ್ಗಳನ್ನು ನಮ್ಮ 31 ನಗರಸಭೆ ಸದಸ್ಯರ ಮುಖಾಂತರ ಪ್ರತಿ ಮನೆಗೆ ಹೋಗಿ ಯಾರು ನಾನು ಉಲ್ಲೇಖ ಮಾಡಿದಂಥ ವ್ಯಕ್ತಿಗಳಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡುವ ಜೊತೆಯಲ್ಲಿ ಅವರಿಗೆ ಧೈರ್ಯವನ್ನು ತುಂಬಬೇಕು ಎನ್ನುವಂಥ ದಿಸೆಯಿಂದ ಇವತ್ತು ಪುತ್ತೂರು ನಗರಸಭೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಆ ಟ್ಯಾಬ್ಲೆಟನ್ನು